ಬೆಂಗಳೂರಿನಲ್ಲಿ ಕಂಬಳ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ರೂಪಿಸಿದ ಬೆಂಗಳೂರು ತುಳುಕೂಟ ಅಧ್ಯಕ್ಷ ಸುಂದರ್ ರಾಜ್ ರೈ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಅವರಿಗೆ 58 ವರ್ಷ ವಯಸ್ಸಾಗಿತ್ತು. ಪುತ್ತೂರು ಮೂಲದವರಾಗಿರುವ ಸುಂದರ್ ರಾಜ್ ರೈ ಕಳೆದ 3 ದಶಕಗಳಿಂದ ಬೆಂಗಳೂರಿನಲ್ಲಿ ನೆಲೆಸಿದ್ದು ತುಳು ಸಂಘಟನೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ಸುಂದರ್ ರಾಜ್ ರೈ ನಿಧನಕ್ಕೆ ಶಾಸಕ ಅಶೋಕ್ ರೈ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಓರ್ವ ಸಜ್ಜನ ಪ್ರಾಮಾಣಿಕ ವ್ಯಕ್ತಿ ಮಾತ್ರವಲ್ಲ, ತುಳುನಾಡಿನ ಒಂದು ಶಕ್ತಿಯೂ ಆಗಿದ್ದ ಸುಂದರ್ ರಾಜ್ ರೈ ಅವರ ನಿಧನ ಅತ್ಯಂತ ದುಃಖವನ್ನ ತಂದಿದೆ. ಕುಟುಂಬಕ್ಕೆ ನೋವನ್ನ ಸಹಿಸುವ ಶಕ್ತಿಯನ್ನ ಭಗವಂತ ಕರುಣಿಸಲಿ ಎಂದು ಶಾಸಕ ಅಶೋಕ್ ಕುಮಾರ್ ರೈ ಸಂತಾಪ ಸೂಚಿಸಿದ್ದಾರೆ. ಬೆಂಗಳೂರು ತುಳು ಸಂಘಟನೆಯ ಅಧ್ಯಕ್ಷರು, ನನ್ನ ಆತ್ಮೀಯರೂ ಆಗಿರುವಂಥ ಸುಂದರ್ ರಾಜ್ ರೈ ಅವರು ದೈವಾಧೀನರಾಗಿದ್ದಾರೆ. ಇವತ್ತು ಸುಮಾರು 1 ಗಂಟೆ ಹೊತ್ತಿಗೆ ನನಗೆ ಆ ಮಾಹಿತಿ ತಿಳಿಯಿತು. ಬಹುಶಃ ಬ್ಯಾಂಗ್ಳೂರಿನಲ್ಲಿ ಕಂಬಳ ಮಾಡಬೇಕಿದ್ರೆ ನನ್ನನ್ನು ಪ್ರೇರೇಪಿಸಿದವರು ಸುಂದರ್ ರಾಜ್ ರೈಗಳು. ಇವತ್ತು ತುಳುವನ್ನು ಈ ರಾಜ್ಯದ ಹೆಚ್ಚುವರಿ ಭಾಷೆಯನ್ನಾಗಬೇಕು, ಅದಕ್ಕೆ ನೀವು ಹೋರಾಟ ಮಾಡಬೇಕು, ಅದನ್ನು ಸದನದಲ್ಲಿ ಧ್ವನಿ ಎತ್ತಬೇಕು ಅಂತ ನನಗೆ ಪ್ರೇರೇಪಣೆ ನೀಡಿದವರು ಸುಂದರ್ ರಾಜ್ ರೈಗಳು. ಈ ದಕ್ಷಿಣ ಕನ್ನಡ ಜಿಲ್ಲೆಯ ಆಚಾರ ವಿಚಾರ ಕಳೆ ಯಾವುದೇ ಇರ್ಬೋದು, ಇದರ ಬಗ್ಗೆ ಅತ್ಯಂತ ಆಸಕ್ತಿಯನ್ನು ವಹಿಸಿ ನಮ್ಮ ಮೂಲಕ ಅದಕ್ಕೆ ಶಕ್ತಿ ಕೊಡುವಂಥ ಕೆಲಸಕ್ಕೆ ಪ್ರಯತ್ನ ಮಾಡಿದವರು ಸುಂದರ್ ರಾಜ್ ರೈಗಳು. ಬಹುಶಃ ಇವತ್ತು ವಿಧಿ ಅವರನ್ನು ತಗೊಂಡೋಗುವಂಥ ಕೆಲಸ ಆಗಿದೆ. ಅತ್ಯಂತ ದುಃಖ ಆಗಿದೆ, ತುಂಬಲಾರದ ನಷ್ಟ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ, ಈ ತುಳು ಭಾಷೆಗೆ, ಆಚಾರ ವಿಚಾರಕ್ಕೆ ಆಗಿದೆ ಅಂತ ನಾನು ದುಃಖದಿಂದ ಹೇಳಲಿಕ್ಕೆ ಬಯಸ್ತೇನೆ.